ಸಾಮ್ರಾಟ್ ಇಂಡಸ್ಟ್ರಿಯಲ್ಲಿ ಪ್ರೊಡಕ್ಷನ್ ಆಗುವ ಪೈಪ್ ಸೈಜ್ ನಮ್ಮ ದಕ್ಷಿಣ ಕನ್ನಡದಲ್ಲಿ ಎಲ್ಲಿ ಸಿಗೋದಿಲ್ಲ. ಅಷ್ಟು ಥಿಕ್ನೆಸ್ ಜಾಸ್ತಿ ಕೊಟ್ಟಿದ್ದೇವೆ, ಕ್ವಾಲಿಟಿ ಕೂಡ ಜಾಸ್ತಿ ಮೇಂಟೈನ್ ಮಾಡಿದ್ದೇವೆ. ಎಲ್ಲ ಸೈಜ್ನ ಪೈಪ್ ಇದೆ, ಅರ್ಧ ಇಂಚಿಂದ 4 ಇಂಚ್ ತನಕ. ಸ್ಪ್ರಿಂಕ್ಲರ್, ವಿಂಕ್ಲರ್, ಬಬ್ಲರ್, PVC ಫಿಟ್ಟಿಂಗ್ಸ್ಗಳು, ಗಮ್, ಬ್ಲೇಡ್, ಟೆಫ್ಲಾನ್ ಟೇಪು, ಹೀಗೆ ಎಲ್ಲನೂ ನಾವು ಕಸ್ಟಮರ್ಸಿಗೆ ಪ್ರೊವೈಡ್ ಮಾಡ್ತೀವಿ ಒಂದೇ ಸರಿ. ಮಣ್ಣಿನ ಅಡಿಯಲ್ಲಿ ಹಾಕೋದಂದ್ರೆ ಸಾಧಾರಣ ಒಂದು 35ರಿಂದ 40 ವರ್ಷ ತನಕ ಏನು ಹೆದರ್ಬೇಕಂತಿಲ್ಲ. ಕಾಲಲ್ಲಿ ಇಲ್ಲದ್ರೆ ವಾಟ್ಸಪ್ ಮೆಸೇಜಲ್ಲಿ ನಮಗೆ ಲಿಸ್ಟ್ ಕಳಿಸಿದ್ರೆ ಸಾಕು, ಒಳ್ಳೆ ಪ್ರೈಸಲ್ಲಿ ಕೊಟೇಶನ್ ಮಾಡಿ ಕೊಡ್ತೀವಿ. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಒಂದಿಲ್ಲೊಂದು ಕಾರಣಕ್ಕೆ ಪೈಪ್ಗಳನ್ನು ಬಳಸ್ತೇವೆ. ಪ್ಲಂಬಿಂಗ್ ಕೆಲಸಕ್ಕಾಗಿರ್ಬೋದು ಅಥವಾ ತೋಟಗಳಿಗೆ, ಗಾರ್ಡನ್ಗಳಿಗೆ, ಇವುಗಳಿಗಾಗಿ ನಾವು ಪೈಪ್ಗಳನ್ನು ದಿನಬಳಕೆಯಾಗಿ ಯೂಸ್ ಮಾಡ್ತೇವೆ. ದೊಡ್ಡ ಮಟ್ಟದಲ್ಲಿ ಪೈಪ್ಗಳನ್ನು ಪರ್ಚೇಸ್ ಮಾಡೋರು ಅಂತ ಹೇಳಿದ್ರೆ ಹಾರ್ಡ್ವೇರ್ ಶಾಪ್ನವರೆಲ್ಲ ನಾವು ಕೊಡುವಂತಹ ಪೈಪ್ ತುಂಬಾನೇ ಕ್ವಾಲಿಟಿಯಲ್ಲಿರಬೇಕು, ದೀರ್ಘಕಾಲ ಬಾಳಿಕೆ ಬರಬೇಕು ಅಂತ ಯೋಚನೆ ಮಾಡ್ತಾರೆ. ನಮ್ಮಲ್ಲಿಗೆ ಬರುವಂತಹ ಪ್ರತಿಯೊಬ್ಬರ ಕೂಡ ಮನ ಮೆಚ್ಚು ರೀತಿಯಂತ ಪೈಪ್ಗಳನ್ನ ನಾವು ಅವರಿಗೆ ಸರ್ವ್ ಮಾಡಬೇಕು ಅನ್ನುವಂತಹ ಪ್ರತಿಯೊಬ್ಬರು ಆಶಯ ಕೂಡ ಆಗಿರುತ್ತೆ. ಎಸ್, ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಪೈಪನ್ನು ಪರ್ಚೇಸ್ ಮಾಡೋರು ಯಾರೆಲ್ಲ ಇರ್ತಾರೋ ಅವರಿಗೆ ಒಂದು ಟೆನ್ಷನ್ ಇರುತ್ತೆ. ಏನು ಅಂತ ಹೇಳಿದ್ರೆ ಒಂದೇ ರೀತಿಯಾದಂತಹ ಶೇಪ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಂತಹ ಶೇಪ್ ಆಗಿರ್ಬೋದು ಅಥವಾ ಸೈಜಲ್ಲಿ ಆಗಿರ್ಬೋದು, ಇಂತಹ ಪೈಪ್ಗಳು ಸಿಗೋದು ಸ್ವಲ್ಪ ಕಮ್ಮಿ ಅಂತ. ದೊಡ್ಡ ಮಟ್ಟದಲ್ಲಿ ಕೇಳೋರು ಅಂದ್ರೆ ಇವಾಗ ಬೋರ್ವೆಲ್ ಏಜೆನ್ಸಿಗಳಾಗಿರ್ಬೋದು, ಇವರಿಗೆಲ್ಲ ದೊಡ್ಡ ಮಟ್ಟದಲ್ಲಿ ಪೈಪ್ಗಳು ಬೇಕಾಗುತ್ತೆ. ಪ್ಲಂಬಿಂಗ್ ಕೆಲಸ ಮಾಡೋರಾಗಿರ್ಬೋದು, ಇವರಿಗೆಲ್ಲ ದೊಡ್ಡ ಮಟ್ಟದಲ್ಲಿ ಪೈಪ್ಗಳು ಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಅವರಿಗೆ ಸ್ಟೋರ್ ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ ನಾವು ಏನ್ ಮಾಡೋದು ಅನ್ನುವಂತ ಪ್ರಶ್ನೆ ಇರುತ್ತೆ. ಇಂತಹ ಟೆನ್ಷನ್ ಆದಾಗ ತುಂಬಾ ಕಡೆಗಳಲ್ಲಿ ಅಲೆದಾಟ ಮಾಡುವಂತಹ ಕೆಲಸಗಳು ಕೂಡ ನಡೆಯುತ್ತೆ. ಆದ್ರೆ ಇವೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕೋದಿಕ್ಕಾಗಿ ಇವತ್ತಿನ ನಾವು ಕಾರ್ಯಕ್ರಮವನ್ನ ಮಾಡ್ತಾ ಇರುವಂತದ್ದು. ಎಸ್, ನಾವಿವತ್ತು ಸಾಮ್ರಾಟ್ PVC ಪೈಪ್ ಇಂಡಸ್ಟ್ರಿಗೆ ಬಂದಿರುವಂತದ್ದು. ಈ ಒಂದು ಪ್ಲೇಸ್ ಇರುವಂತದ್ದು ಕಡಬಾದ ಕುಂತೂರಿನಲ್ಲಿ. ದಂಪತಿಗಳು ಸೇರ್ಕೊಂಡು ಈ ಒಂದು ಇಂಡಸ್ಟ್ರಿಯನ್ನ ಪ್ರಾರಂಭ ಮಾಡಿದ್ದಾರೆ. ಎಸ್, ಹಾಗಾದ್ರೆ ಬನ್ನಿ ಸಾಮ್ರಾಟ್ ಇಂಡಸ್ಟ್ರಿ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ, ಹಾಗೇನೆ ಮಾಲಕರ ಜೊತೆ ಕೂಡ ಮಾತಾಡೋಣ. ಇಂಡಸ್ಟ್ರಿ ಅವರ ಪೈಪ್ಗಳು ತಯಾರಾಗುವಂತಹ ಪ್ಲೇಸ್ ಇದು. ಇಲ್ಲಿ ಎಲ್ಲಾ ರೀತಿಯಾದಂತಹ ಗುಣಮಟ್ಟದ ಪೈಪ್ಗಳು ತಯಾರಾಗುತ್ತೆ. ಎಸ್, ಈ ಬಗೆಗಿನ ವಿಚಾರಗಳನ್ನ ಮಾತಾಡಬೇಕು. ಮಾಲಕರಿದ್ದಾರೆ, ದಂಪತಿಗಳಿಬ್ರು ಇದ್ದಾರೆ, ಅಮೃತ್ ಸರ್ ಇದ್ದಾರೆ, ಹಾಗೇನೆ ರಕ್ಷಿತಾ ಮೇಡಮ್ ಇದ್ದಾರೆ. ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ತುಂಬಾನೇ ಖುಷಿ ಆಗುತ್ತೆ ಸರ್ ನಿಮ್ಮನ್ನ ನೋಡಿದ್ರೆ. ದಂಪತಿಗಳಿಬ್ರು ಕೂಡ ಸಪೋರ್ಟಿವ್ ಆಗಿ ನಿಂತು ನಿಮ್ಮದೇ ಆದಂತ ಒಂದು ಉದ್ಯಮವನ್ನ ಪ್ರಾರಂಭ ಮಾಡಿರುವಂತೆ ಎಷ್ಟು ವರ್ಷ ಆಯ್ತು ಸರ್ ಇದನ್ನ ಪ್ರಾರಂಭ ಮಾಡಿ? ಇದು 2ನೇ ವರ್ಷ ನಡೀತಾ ಇರೋದು. ಇಲ್ಲಿ ಕ್ವಾಲಿಟಿ ಆಗಿರುವಂತಹ ಪೈಪ್ಗಳು ಸಿಗುತ್ತೆ ಅಂತ ತುಂಬಾ ಜನ ಹೇಳಿದ್ರು ನಮಗೆ. ಇಲ್ಲಿನ ಸುತ್ತಮುತ್ತಲಿ ಇರೋ ಅಂತ ತುಂಬಾ ಜನ ಹೇಳಿದ್ರು ಇಲ್ಲಿಂದ ನಾವು ಪರ್ಚೇಸ್ ಮಾಡುವಂತದ್ದು ಅಂತ. ಹೇಗಿದೆ ಬಿಸ್ನೆಸ್, ಹೇಗ್ ನಡೀತಾ ಇದೆ ಅಂತ? ನಾವಿಲ್ಲಿ ದಕ್ಷಿಣ ಕನ್ನಡದಲ್ಲಿ ಎಲ್ಲ ಪೈಪ್ ಅನ್ನು ಒಮ್ಮೆ ಸರ್ವೆ ಮಾಡಿದ್ದೇವೆ. ಅದರಲ್ಲಿ ಅಂದ್ರೆ ಅದಕ್ಕೆ ಗೇಜ್ ಅಂತ ಬರ್ತದೆ. ಪೈಪ್ ಅಂದ್ರೆ ಅದು ಕ್ವಾಲಿಟಿಯನ್ನು ಗೇಜ್ ಮೇಲೆ ಅಳಿತೇವೆ ನಾವು. ಇದ್ರಲ್ಲಿ ನಾವು ಮ್ಯಾಕ್ಸಿಮಮ್ ಗೇಜ್ ತಗೊಂಡಿದ್ದೇವೆ ಪ್ರತಿ ಸೈಜಲ್ಲಿ. ನಮ್ಮ ಇಲ್ಲಿ ಸಾಮ್ರಾಟ್ ಇಂಡಸ್ಟ್ರಿಯಲ್ಲಿ ಪ್ರೊಡಕ್ಷನ್ ಆಗುವ ಪೈಪ್ ಸೈಜ್ ನಮ್ಮ ದಕ್ಷಿಣ ಕನ್ನಡದಲ್ಲಿ ಎಲ್ಲಿ ಸಿಗೋದಿಲ್ಲ. ಯಾಕಂದ್ರೆ ಅಷ್ಟು ಥಿಕ್ನೆಸ್ ಜಾಸ್ತಿ ಕೊಟ್ಟಿದ್ದೇವೆ, ಕ್ವಾಲಿಟಿ ಕೂಡ ಜಾಸ್ತಿ ಮೇಂಟೈನ್ ಮಾಡಿದ್ದೇವೆ. ಸೊ ಹಾಗಾಗಿ ಇಲ್ಲಿಗೆ ಕಸ್ಟಮರ್ಸ್ ಈಗ ಒಬ್ಬರಿಂದ ಒಬ್ಬರು ಕೇಳಿಕೊಂಡು ಇಲ್ಲಿಗೆ ಬರ್ತಿದ್ದಾರೆ. ಹಾಗೀಗ ಪ್ರೊಡಕ್ಷನ್ ಆದದೆಲ್ಲ ಈಗ ಸೇಲ್ ಆಗ್ತಿದೆ. ಎಲ್ಲ ಸೈಜ್ನ ಪೈಪ್ಗಳು ಇದೆ. ಎಲ್ಲ ಸೈಜ್ನ ಪೈಪ್ ಇದೆ, ಅರ್ಧ ಇಂಚಿಂದ 4 ಇಂಚ್ ತನಕ. ಈಗ ಅರ್ಧ ಇಂಚಿಂದ 3/4 ಇಂಚು, ಅರ್ಧ ಇಂಚು ಇದಕ್ಕೆ ಪ್ಲಂಬಿಂಗ್ ಇದಕ್ಕೆ ಹೋಗ್ತದೆ, ಪ್ಲಂಬಿಂಗ್ ಕೆಲಸಗಳಿಗೆ. ಆಮೇಲೆ 1 ಇಂಚಿಂದ 1.5, 1/4, 2, 2.5 ಈ ಸೈಜ್ಗಳು ತೋಟದ ಕೆಲಸಕ್ಕೆ, ಗದ್ದೆ ಕೆಲಸಗಳಿಗೆಲ್ಲ ಹೋಗ್ತದೆ. ಆಮೇಲೆ 3ರಿಂದ 4 ಇಂಚ್ ಪೈಪ್ ಪ್ಲಂಬಿಂಗ್ ಕೆಲಸಕ್ಕೆ
ಯೂಸ್ ಮಾಡ್ತಾರೆ. ಓಕೆ, ಇವಾಗ ಪೈಪ್ ಅಂತ ಬಂದಾಗ ಫಿಟ್ಟಿಂಗ್ಸ್ ಮಾಡ್ತಾರಲ್ಲ, ಅದೆಲ್ಲ ಇಲ್ಲೇ ಮಾಡ್ತೀರಾ ಇಲ್ಲ ಪೈಪ್ ಮಾತ್ರ? ಫಿಟ್ಟಿಂಗ್ಸ್ ಇಲ್ಲಿ ತಯಾರಾಗೋದಿಲ್ಲ, ಇಲ್ಲಿ ಪೈಪ್ ಮಾತ್ರ ತಯಾರು ಮಾಡ್ತೀವಿ, ಅರ್ಧ ಇಂಚಿಂದ 4 ಇಂಚ್ ತನಕ. ಫಿಟ್ಟಿಂಗ್ಸ್ ಅನ್ನು ನಾವು ಅದ್ರ ಜೊತೆ ಸೇರಿಸಿ ಕೊಡ್ತೇವೆ ಕಸ್ಟಮರ್ಸಿಗೆ, ಅದು ಬಹಳ ಕಡಿಮೆ ದರದಲ್ಲಿ. ಓಕೆ, ಇಲ್ಲಿ ಬಂದಾಗ ಪೈಪ್ ಮಾತ್ರ ಸಿಗೋದಲ್ಲ, ನಿಮಗೆ ಫಿಟ್ಟಿಂಗ್ಸ್ ಬೇಕಾದ್ರೆ ಅದನ್ನ ಕೂಡ ಕೊಡ್ತೀರಾ? ಎಲ್ಲ A to Z ನಾವು ಐಟಮ್ಸ್ ಅನ್ನು ನಾವು ಪ್ರೊವೈಡ್ ಮಾಡ್ತೇವೆ. ಪೈಪಿಗೆ ಏನು ಬೇಕು ಎಲ್ಲಾನು, ಪೈಪ್, ಸ್ಪ್ರಿಂಕ್ಲರ್, ವಿಂಕ್ಲರ್, ಬಬ್ಲರ್, ಮತ್ತೆ ಎಲ್ಲ ತರದ PVC ಫಿಟ್ಟಿಂಗ್ಸ್ಗಳು, ಗಮ್, ಬ್ಲೇಡ್, ಟೆಫ್ಲಾನ್ ಟೇಪು, ಹೀಗೆ ಎಲ್ಲಾನು ನಾವು ಕಸ್ಟಮರ್ಸಿಗೆ ಪ್ರೊವೈಡ್ ಮಾಡ್ತೀವಿ ಒಂದೇ ಸರಿ. ಓಕೆ, ಪಕ್ಕಾ ಪ್ಲಾನ್ ಅಲ್ಲೇ ಮಾಡಿದ್ದೀರಾ. ನಿಮ್ಮ ಎಜುಕೇಶನ್ ಏನು ಅಂತ? ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ, BE ಪುತ್ತೂರಲ್ಲಿ ವ್ಯಾಸಂಗ ಮಾಡಿದ್ದು. ಆಮೇಲೆ ಇಂಜಿನಿಯರಿಂಗ್ ಆದಮೇಲೆ ಹೈಯರ್ ಸ್ಟಡೀಸ್ ಮಾಡಲಿಕ್ಕೆ ನಾನು ಮೈಸೂರಿಗೆ ಹೋದೆ. ಆಮೇಲೆ NI ಮೈಸೂರಲ್ಲಿ M.Tech ಮಾಡಿದೆ. ಇಂಜಿನಿಯರಿಂಗ್ ಮತ್ತು M.Tech ನಾನು ಮೆಕ್ಯಾನಿಕಲ್ ಫೀಲ್ಡಲ್ಲೇ ಮಾಡಿದ್ದೀನಿ. M.Tech ಸ್ಪೆಷಲೈಸೇಷನ್ ನಾನು ಪ್ರಾಡಕ್ಟ್ ಡಿಸೈನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗಲ್ಲೇ ಮಾಡಿದ್ದೀನಿ. ಸೊ ನನಗೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸ್ವಲ್ಪ ಈಸಿ ಆಗ್ತಿದೆ, ಐಡಿಯಾ ಮುಂಚೆನೇ ಇದೆ ನನಗೆ. ಅದಲ್ಲದೆ ನನ್ನ ಒಬ್ಬ ಫ್ರೆಂಡ್ ತಮಿಳ್ನಾಡಲ್ಲಿದ್ದ, ಅವನು ಇದೇ ಫೀಲ್ಡಲ್ಲಿ ವರ್ಕ್ ಮಾಡ್ತಿದ್ದಾನೆ ಅವನು. ಸೊ ಅವನ ಜೊತೆ ಸ್ವಲ್ಪ ಜಾಸ್ತಿ ಮಿಂಗಲ್ ಆಗಿ ನನಗೆ ಇದ್ರ ಬಗ್ಗೆ ಐಡಿಯಾ ಸಿಕ್ಕಿತ್ತು. ಆಮೇಲೆ ನಾನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡುವ ಅಂತ ಯೋಚನೆ ಮಾಡಿ ಈಗ ಸಾಮ್ರಾಟ್ ಅಂತ ಒಂದು ಇಂಡಸ್ಟ್ರಿಯನ್ನು ಕಟ್ಟಿದ್ದೀನಿ. ಓಕೆ, ಮೇಡಮ್ನ ಎಜುಕೇಶನ್ ಏನು? ನಾನು BSc ಮಾಡಿ MSc ಮಾಡಿದ್ದೆ. ಓಕೆ, ಇವಾಗ ನೀವು ಎಜುಕೇಶನ್ ಮಾಡುವಾಗಲೇ ಅಂದ್ಕೊಂಡಿದ್ರೆ ಸರ್ ಈ ತರ ಒಂದು ಇಂಡಸ್ಟ್ರಿಯನ್ನ ಓಪನ್ ಮಾಡಬೇಕು ಅನ್ನೋವಂಥದ್ದು ಇತ್ತಾ, ಇಲ್ಲ ಏನಾದರೂ ಬೇರೆ ಜಾಬ್ ಮಾಡಬೇಕು ಆ ಥರ ಇತ್ತಾ? ಈ ಥರ ಯೋಚನೆ ಇರಲಿಲ್ಲ. ನಂಗೆ ಒಳ್ಳೆ ಜಾಬೇ ಸಿಕ್ಕಿತ್ತು. ನನಗೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದೆ. ಒಂದು 3-4 ವರ್ಷ ಕೆಲಸ ಮಾಡಿ ಆದಮೇಲೆ ಅನಿಸಿತ್ತು ಬೇರೆಯವರ ಕೆಳಗಡೆ ಯಾಕೆ ದುಡಿಯೋದು, ನಾವೇನಾದ್ರು ಸ್ವಂತ ಮಾಡೋಣ ಅಂತ. ಆಮೇಲೆ ಒಂದಕ್ಕೊಂದು ಐಡಿಯಾ ಸೇರಿಕೊಂಡು ಇಲ್ಲಿ ತನಕ ಬಂದಿದೆ ಈಗ. ಓಕೆ ಸರ್, ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಎಲ್ಲ ಹೇಗಿದೆ? ಫ್ಯಾಮಿಲಿ ಕಡೆಯಿಂದ ಒಳ್ಳೆ ಸಪೋರ್ಟ್ ಇದೆ ನಮಗೆ, ಎರಡು ಕಡೆಯಿಂದಲೂ, ನನ್ನ ಮನೆಯವರ ಕಡೆಯಿಂದಲೂ ನನ್ನ ಮಾವನ ಕಡೆಯಿಂದಲೂ ಒಳ್ಳೆ ಸಪೋರ್ಟ್. ಓಕೆ, ಊರಿನವರೆಲ್ಲ ಏನು ಹೇಳ್ತಿದ್ದಾರೆ, ಯಾವ ರೀತಿಯಾಗಿ ಸಪೋರ್ಟಿವ್ ಆಗಿದ್ದಾರೆ ಅಂತ? ಊರಿನಲ್ಲಿ ಆಲ್ಮೋಸ್ಟ್ ನಾನು ಈ ಏರಿಯಾದಲ್ಲಿ ಎಲ್ಲ ಕಡೆಯವರಿಗೆ ನಾನು ಸಪ್ಲೈ ಮಾಡಿದ್ದೀನಿ ಪೈಪು, ಒಳ್ಳೆ ಫೀಡ್ಬ್ಯಾಕ್ ಇದೆ. ಈಗ ಅವರಿಂದ ಹೊರಗಡೆ ಸ್ಪ್ರೆಡ್ ಆಗಿ ಈಗ ಅವರ ಥ್ರೂ ನನಗೆ ಬೇರೆ ಕಸ್ಟಮರ್ಸ್ ಸಿಗ್ತಿದ್ದಾರೆ. ಸೊ ಪೈಪ್ ಕ್ವಾಲಿಟಿ ಬಗ್ಗೆ ಏನು ಡೌಟೇ ಇಲ್ಲ, ಯಾಕಂದರೆ ನಮ್ಮ ಪೈಪ್ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಪೈಪ್ ಮೇಲೆ ಕಾರ್ ಚಲಾಯಿಸೋದು, ಪೈಪ್ ಇದು ಹುಡಿಯಾಗಲ್ಲ, ಮತ್ತೆ ರಿಟರ್ನ್ ಅಷ್ಟು ಕ್ವಾಲಿಟಿ ನಾವು ಮೇಂಟೈನ್ ಮಾಡಿದ್ದೀವಿ ನಾವು. ದೀರ್ಘ ಬಾಳಿಗೆ ಕೂಡ ಬರುತ್ತೆ. ದೀರ್ಘ ಬಾಳಿಗೆ ಬರುತ್ತೆ. ಇದು ಮಣ್ಣಿನ ಅಡಿಯಲ್ಲಿ ಹಾಕೋದಂದ್ರೆ ಸಾಧಾರಣ ಒಂದು 35ರಿಂದ 40 ವರ್ಷ ತನಕ ಏನು ಹೆದರ್ಬೇಕಂತಿಲ್ಲ ನಮ್ಮ ಸಾಮ್ರಾಟ್ PVC ಪೈಪ್ ಬಗ್ಗೆ. ಅಷ್ಟೊಂದು ಪಕ್ಕಾ ಗ್ಯಾರಂಟಿ ಕೊಡ್ತೀರಾ? ಪಕ್ಕಾ ಗ್ಯಾರಂಟಿ ಕೊಡ್ತೀವಿ ನಾವು. ಓಕೆ, ಹಾಗೇನೆ ಇವಾಗ ನೀವು ಡೀಲರ್ಶಿಪ್ ಕೂಡ ಬೇಕಾಗುತ್ತೆ ತುಂಬಾ ಜನ, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್? ನಾವು ಈಗ ದಕ್ಷಿಣ ಕನ್ನಡದಲ್ಲಿ ಡೀಲರ್ಸ್ಗಳನ್ನು ಹುಡುಕ್ತಾ ಇದ್ದೀವಿ. ಯಾರಾದರೂ ಡೀಲರ್ಶಿಪ್ ಬೇಕಂತ ಇದ್ದವರು ನಮ್ಮನ್ನು ಸಂಪರ್ಕಿಸಬಹುದು. ನಾವು ಉತ್ತಮ ಬೆಲೆಯಲ್ಲಿ ಅವರಿಗೆ ಪೈಪ್ಗಳನ್ನು ಸಪ್ಲೈ ಮಾಡ್ತೇವೆ ನಾವು. ಓಕೆ ಸರ್, ಇವಾಗ ಹತ್ರದವರಿಗೆ ಗೊತ್ತಿದೆ ನೀವು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಓಪನ್ ಇರ್ತೀರಾ ಅಂತ, ಬಟ್ ದೂರ ಎಲ್ಲ ಬರೋದು ಅಂತ ಹೇಳಿದ್ರೆ ಅವರಿಗೆ ಒಂದು ಲಾಟ್ ಬೇಕು ಇವಾಗ ಪೈಪ್ ಅಂತ ಇದ್ರೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ನೀವು ಇರ್ತೀರಾ ಅದ್ರ ಬಗ್ಗೆ? ನಾವು ಇಲ್ಲಿ ಬೆಳಿಗ್ಗೆ 8:30-9 ಗಂಟೆಗೆ ಓಪನ್ ಮಾಡಿದ್ರೆ ಸಂಜೆ ಒಂದು 6:30-7 ಗಂಟೆ ತನಕ ಓಪನ್ ಇರುತ್ತೆ. ಮತ್ತೆ ಎಷ್ಟೊತ್ತಿಗೆ ಬೇಕಾದ್ರೂ ಬರ್ಬೋದು, ಬೆಳಿಗ್ಗೆ ಬೇಕಾದ್ರೂ ಬರ್ಬೋದು, ರಾತ್ರಿ ಲೇಟ್ ಆಗಿ ಬೇಕಾದ್ರೂ ಬರ್ಬೋದು, ಅದ್ರಲ್ಲೇನು ತೊಂದರೆ ಇಲ್ಲ, ನಾವು ಇಲ್ಲೇ ಇರ್ತೀವಿ. ಮತ್ತೆ ಈಗ ಕಸ್ಟಮರ್ಸ್ ನಮಗೆ ಆರ್ಡರ್ ಕೊಡಬೇಕಂದ್ರೆ ನಮಗೆ ಜಸ್ಟ್ ಒಂದು ಕಾಲಲ್ಲಿ ಇಲ್ಲದ್ರೆ ವಾಟ್ಸಪ್ ಮೆಸೇಜಲ್ಲಿ ನಮಗೆ ಲಿಸ್ಟ್ ಕಳಿಸಿದ್ರೆ ಸಾಕು, ನಾವು ಅವರಿಗೆ ಒಳ್ಳೆ ಪ್ರೈಸಲ್ಲಿ ಕೊಟೇಶನ್ ಮಾಡಿ ಕೊಡ್ತೀವಿ, ತುಂಬಾ ಡಿಸ್ಕೌಂಟ್ ದರದಲ್ಲಿ. ಇವಾಗ ಆರ್ಡರ್ ಕೊಡೋದು ಅಂತ ಇದ್ರೆ ಎಷ್ಟು ದಿನಕ್ಕಿಂತ ಮುಂಚೆ ಕೊಡಬೇಕಾಗುತ್ತೆ, ಎಷ್ಟು ದಿನ ತಗೊಳ್ತೀರಾ ನೀವು ಆರ್ಡರ್? ಇಲ್ಲಿ ಪೈಪ್ಗೆ ಏನು ತೊಂದರೆ ಇಲ್ಲ, ಪೈಪ್ ಫಿಟ್ಟಿಂಗ್ಸ್ ಎಲ್ಲ ಸ್ಟಾಕ್ ಇರುತ್ತೆ. ಮುಂಚಿನ ದಿನ ಆರ್ಡರ್ ಕೊಟ್ಟು ಮರುದಿನ ಬಂದು ಲೋಡ್ ಮಾಡ್ಕೊಂಡು ಹೋಗ್ಬೋದು, ಅಲ್ಲೇನು ತೊಂದರೆ ಎಲ್ಲ ಸ್ಟಾಕ್, ಪೈಪ್ ಸೈಜ್ ಎಲ್ಲಾನು ಸ್ಟಾಕ್ ಇರುತ್ತೆ, ಅದರಲ್ಲಿ ಏನು ತೊಂದರೆ ಇಲ್ಲ. ಓಕೆ, ಕೊನೆಯದಾಗಿ ನಿಮ್ಮ ಗ್ರಾಹಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ, ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಇಲ್ಲಿ ಪುತ್ತೂರು ತಾಲೂಕಲ್ಲಿ ಪುತ್ತೂರು ಬೆಳ್ತಂಗಡಿ ಧರ್ಮಸ್ಥಳ ಏರಿಯಾದಲ್ಲಿ ನಮ್ಮದೇ ಫ್ಯಾಕ್ಟ್ರಿ ಇರೋದೊಂದು.
ಈ ಏರಿಯಾ ಕೃಷಿಕರು ಜಾಸ್ತಿ ಇದ್ದಾರೆ ಈ ಏರಿಯಾದಲ್ಲಿ. ನಮ್ಮ ಪೈಪ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಒಳ್ಳೆ ಫೀಡ್ಬ್ಯಾಕ್ ಇದೆ. ಇದಕ್ಕಾಗಿ ನೀವು ಸಾಮ್ರಾಟ್ ಪೈಪನ್ನು ಸಂಪರ್ಕಿಸ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವೀಕ್ಷಕರೇ, ರೈತರಿಗೆ ವರದಾನವಾಗಿ ಗುಣಮಟ್ಟದ ಪೈಪ್ ಅಂತ ಹೇಳಿದ್ರೆ ಅದು ಸಾಮ್ರಾಟ್ ಪೈಪ್. ಎಸ್, ಆರಂಭ ಆಗಿ 2 ವರ್ಷ ಆದ್ರೆ ಕೂಡ ಜನಮಾನಸದಲ್ಲಿ ಹೆಸರನ್ನ ಅಚ್ಚಳಿಯದೆ ಉಳಿಯೋ ರೀತಿಯಾದಂತಹ ಚಾಪನ್ನ ಮೂಡಿಸಿರುವಂತದ್ದು ಈ ಒಂದು ಸಾಮ್ರಾಟ್ ಪೈಪ್. ಹಾಗಾಗಿ ನೀವು ಯಾವುದೇ ರೀತಿಯಾದಂತಹ ಕೆಲಸಗಳಿಗೆ ಪೈಪ್ಗಳು ಬೇಕು ಅಂತ ಹೇಳಿದ್ರೆ ಸಾಮ್ರಾಟ್ ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದಾಗಿದೆ. ಅದರ ಜೊತೆಗೆ ಡೀಲರ್ಶಿಪ್ ಬೇಕು ಅಂತ ಹೇಳಿದ್ರೆ ನಾವು ನಮ್ಮದೇ ಆದಂತಹ ಒಂದು ಪೈಪ್ ಹಾರ್ಡ್ವೇರ್ ಅಂಗಡಿಯನ್ನ ಇಟ್ಕೊಳ್ತೀವಿ. ಅಲ್ಲಿ ನಮಗೆ ಪೈಪ್ ಬೇಕು ಅಂತ ಹೇಳಿದ್ರೆ ಕೂಡ ಇವರನ್ನ ಕಾಂಟ್ಯಾಕ್ಟ್ ಮಾಡಬಹುದಾಗಿದೆ. ಅವರು ಹೇಳಿದ್ರು ನಮಗೆ ಆಲ್ ಓವರ್ ದಕ್ಷಿಣ ಕನ್ನಡದಲ್ಲಿ ನಾವು ಎಲ್ಲಿಗೆ ಬೇಕಾದ್ರೂ ಸರ್ವಿಸ್ ಅನ್ನ ಕೊಡ್ತೀವಿ. ಅದರ ಜೊತೆಗೆ ಡೀಲರ್ಶಿಪ್ ಬೇಕು ಅಂತ ಹೇಳಿದ್ರೆ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅನ್ನೋದನ್ನ ಹೇಳಿದ್ದಾರೆ. ಎಸ್, ಈ ಒಂದು ಪ್ಲೇಸ್ ಪ್ರಾಪರ್ ಆಗಿ ಇರುವಂತದ್ದು ಎಲ್ಲಿ ಅಂತ ಹೇಳಿದ್ರೆ ಕಡಬಾದ ಕುಂತೂರಿನಲ್ಲಿ ಇರುವಂತದ್ದು. ಹಾಗಾಗಿ ನೀವು ಎಷ್ಟೊತ್ತಿಗೆ ಬಂದ್ರೆ ಕೂಡ ಅವ್ರು ಇಲ್ಲೇ ಇರ್ತಾರೆ, ಇಲ್ಲೇ ಮನೆ ಪಕ್ಕದಲ್ಲಿ ಇರುವಂತದ್ದು. ಹಾಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಿ ಕೂಡ ನಮಗೆ ಎಷ್ಟೊಂದು ಪೈಪ್ಗಳು ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ಕೊಡುವಂತ ವ್ಯವಸ್ಥೆಯನ್ನ ಅವರು ಮಾಡ್ತಾರೆ. ಹಾಗಾಗಿ ನಿಮ್ಮ ಮನೆಗೆ ಯಾವುದೇ ರೀತಿಯಂತ ಪೈಪ್ಗಳು ಬೇಕು ಅಂತ ಹೇಳಿದ್ರೆ ಫಸ್ಟ್ ಪ್ರಿಯಾರಿಟಿ ನೀವು ಕೊಡಬೇಕಾಗಿರುವಂತದ್ದು ಸಾಮ್ರಾಟ್ ಪೈಪ್ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.